ನೀವು ಚಾಲನೆ ಮಾಡೋ ಸಂದರ್ಭದಲ್ಲಿ ಈ ಕನ್ನಡಕ ಹಾಕ್ಕೊಂಡು ಎಲ್ಲಾದರೂ 2 ಸೆಕೆಂಡ್ ತೂಕಡಿಸಿದರೆ ವೈಬ್ರೇಟ್ ಆಗುತ್ತೆ, ಜೊತೆಗೆ ಸೈರನ್ ಆಗುತ್ತೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಂಚರಿಸುವ ಲಾರಿ ಚಾಲಕರು ನಿದ್ದೆಯಿಂದ ಅಕಸ್ಮಾತ್ ಏನಾದರೂ ಅನಾಹುತ ಆಗೋ ಸಂದರ್ಭದಲ್ಲಿ ಇಂತಹ ಕನ್ನಡಕಗಳಿದ್ರೆ ಪಾರಾಗ್ಬೋದು. ಇಂತಹ ಅದ್ಭುತ ಸಾಧನವನ್ನು ಕಂಡುಹಿಡಿದಿದ್ದು ನೆಲ್ಯಾಡಿಯ ಬೆತನಿ ಶಿಕ್ಷಣ ಸಂಸ್ಥೆಯ ಒಬ್ಬ ವಿದ್ಯಾರ್ಥಿ. ನೆಲ್ಯಾಡಿಯ ಜ್ಞಾನೋದಯ ಬೆತನಿ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿರುವ ಚಿನ್ಮಯ ಗೌಡ ಈ ವಿನೂತನ ಸಾಧನವನ್ನು ಸಂಶೋಧನೆ ಮಾಡಿದ್ದಾನೆ. ಬೆಳ್ತಂಗಡಿ ತಾಲೂಕಿನ ಶಿಶಿಲ ಗ್ರಾಮದ ನಿವಾಸಿ ಚಂದ್ರಶೇಖರ ಹಾಗೂ ಚೇತನ ದಂಪತಿಗಳ ಪುತ್ರನಾದ ಚಿನ್ಮಯ್ ಲಾಕ್ಡೌನ್ ಸಮಯವನ್ನು ಸದುಪಯೋಗ ಮಾಡುವ ಸಂಕಲ್ಪದೊಂದಿಗೆ ಮನೆಯಲ್ಲೇ ಕುಳಿತು ಹೊಸ ಪ್ರಯತ್ನಗಳ ಮೂಲಕ ಈ ಸಾಧನವನ್ನು ರೂಪಿಸಿದ್ದಾನೆ. ರಾಷ್ಟ್ರಮಟ್ಟದ ಅವಾರ್ಡ್ ಸ್ಪರ್ಧೆಯಲ್ಲಿ ಭಾಗವಹಿಸುವ ಉದ್ದೇಶದಿಂದ ಲೈಫ್ ಲೈನ್ ಎಂಬ ಸಾಧನ ಆವಿಷ್ಕಾರ ಮಾಡಿದ್ದು ಕಾರಣಾಂತರಗಳಿಂದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಾಧ್ಯವಾಗಿಲ್ಲ. ರಾತ್ರಿ ವೇಳೆಯಲ್ಲಿ ಸಂಚರಿಸುವ ಘನ ಹಾಗೂ ಲಘು ವಾಹನಗಳ ಚಾಲಕರು ಕೆಲಸದ ಒತ್ತಡದಿಂದ ಅಥವಾ ಇತರ ಕಾರಣಗಳಿಂದ ಚಾಲನೆ ಸಮಯದಲ್ಲಿ ನಿದ್ರೆಗೆ ಜಾರುವುದು ಸಾಮಾನ್ಯ. ಇಂಥ ಸಮಯದಲ್ಲಿ ಚಾಲಕರು ಚಿನ್ಮಯ ಆವಿಷ್ಕರಿಸಿದ ಈ ಕನ್ನಡಕವನ್ನು ಹಾಕ್ಕೊಂಡ್ರೆ ತಕ್ಷಣ 2 ಸೆಕೆಂಡ್ ಕಣ್ಣು ಮುಚ್ಚಿದ್ರೂ ಅದು ಸೈರನ್ ಆಗುತ್ತೆ, ವೈಬ್ರೇಟ್ ಆಗುತ್ತೆ. ಅಲಾರಾಮ್ ಕೂಡ ಇದರಲ್ಲಿದೆ. ಈ ರೀತಿಯಾದಂತಹ ಅದ್ಭುತ ಸಾಧನವನ್ನು ಕಂಡುಹಿಡಿದಿದ್ದಾನೆ ಈ ಯುವಕ. ಚಿನ್ಮಯ ಗೌಡ. I am Ritik Shetty. Class 9th, ಜ್ಞಾನೋದಯ ಬೆತನಿ PU College, Nelladi. We made the project named as Lifeline Vinidra. For the drivers who are driving their vehicle and feeling sleepy, it will create an alarm sound and vibration in the ear of the driver if they close their eyes more than 2 seconds or more. 9-volt battery, eyes blinking, sensor, buzzer, and Arduino Nano, and mini vibrator and a switch. Many people are losing their life because of sleeping when driving. So this spec helps the drivers who are feeling sleepy. 1. It will create an alarming sound when sleeping. It will make a loud sound along the vibration in the ear. It is referred for the drivers who are driving their vehicle for a long period of time and the truck drivers and the drivers who are driving their vehicle in the night. Our students are coming out with such science projects, and with the teachers and the management encourage such initiatives. We hope and believe that science offers children an understanding of the world around. One of our students, Chinmay, came up with this unique project, and we congratulate and support his initiative, and I am sure that our students, other students are also encouraged